ಆತ್ಮೀಯರೇ, ಸೆಪ್ಟೆಂಬರ್ 24 ನಮ್ಮ ಸಹೋದರ ಟಿ.ಕೆ. ಜಾರ್ಜ್ ಅವರ ಆರೋಗ್ಯದ ಮಾಹಿತಿಯನ್ನು ನೀಡಲು ನಾನು ಬಯಸುತ್ತೇನೆ. ಅವರು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ 56 ದಿನಗಳಿಂದ ಇದ್ದಾರೆ. ಅವರ ಆರೋಗ್ಯ ಚೇತರಿಸ್ತಾ ಇದೆ, ಬಹಳ ನಿಧಾನವಾಗಿ ಚೇತರಿಸ್ತಾ ಇದೆ. ಮುಂಚೆ ಗಂಭೀರವಾಗಿತ್ತು. ವೈದ್ಯರು ಕೂಡ ಹೇಳಿದರು ಅವರು ಉಳಿಯುವುದು ಅಸಾಧ್ಯ ಅಂತೇಳಿ. ಅನೇಕರು ಕೂಡ ನನಗೂ ಹೇಳಿದರು. ಆದರೆ ನನ್ನ ನಂಬಿಕೆ, ಭರವಸೆ ಯೇಸು ಸ್ವಾಮಿಯಲ್ಲಿ. ಯಾಕೆಂದರೆ ಕಳೆದ 35 ವರ್ಷಗಳಿಂದ ಅವರ ಸುವಾರ್ತೆಯ ಮೂಲಕ ಸಾವಿರಾರು ಜನರನ್ನು ಯೇಸು ಸ್ವಾಮಿ ಸ್ಪರ್ಶಿಸಲು ಕಾರಣಕರ್ತರಾದರೆ ಅವರನ್ನು ಉಳಿಸಿ ಒಂದು ಸಾಕ್ಷಿಯಾಗಿ ಮಾರ್ಪಡಿಸುವುದು ಅವರಿಗೆ ಅಸಾಧ್ಯವಾದುದು ಅಲ್ಲ. ಸ್ವಲ್ಪ ಯಾತನೆ ಅವರ ಶುದ್ಧೀಕರಣಕ್ಕಾಗಿ ಮತ್ತು ಆ ಯಾತನೆಯಲ್ಲೂ ಕೂಡ ದೇವರ ಚಿತ್ತ ಇರಬಹುದು ಎಂಬುದಾಗಿ ನಾನು ಯೋಚಿಸ್ತೀನಿ. ಅವರಿಗಾಗಿ ಅನೇಕರು ನೀವು ಪ್ರಾರ್ಥಿಸ್ತಾ ಇದ್ದೀರಾ. ಎಷ್ಟು ಮಂದಿ ನನಗೆ ಕರೆ ಮಾಡ್ತಾ ಇದ್ದಾರೆ, ಮೆಸೇಜ್ ಕಳಿಸ್ತಾ ಇದ್ದಾರೆ, ಹೇಗಿದ್ದಾರೆ ಬ್ರದರ್ ಅಂತೇಳಿ. ನಾನು ಆವಾಗ ಸಂದೇಶ ಕೊಡ್ತಾ ಇರ್ತೀನಿ. ಆದ್ದರಿಂದ ನೀವು ಯಾವುದೇ ಆತಂಕಕ್ಕೆ ಒಳಪಡದೆ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಅಸಾಧ್ಯವಾದುದು ಯಾವುದಿಲ್ಲ. ತುಂಬ ಮಂದಿ ಹೇಳಿದರು ಅವರು ಬದುಕೋಲ್ಲ ಫಾದರ್, ವೈದ್ಯರು ಕೂಡ ನನಗೆ ಹೇಳಿದರು. ಆದರೆ ಜೀವ ನಮ್ಮ ಕೈಯಲ್ಲಿಲ್ಲ ಅಥವಾ ವೈದ್ಯರ ಕೈಯಲ್ಲಿಲ್ಲ, ಜೀವ ದೇವರ ಕೈಯಲ್ಲಿದೆ. ಅದಕ್ಕಾಗಿ 35 ವರ್ಷಗಳಿಂದ ಸಾವಿರಾರು ಜನರಿಗೆ ಸುವಾರ್ತೆ ಸಾರಿದ, ಹಾಡುಗಳನ್ನು ಬರೆದು ಹಾಡಿದ ಈ ಸಹೋದರನನ್ನು ನಾನು ದೇವರಲ್ಲಿ ಇಷ್ಟೇ ಕೇಳೋದು, ನೀವು ಮರು ಜೀವಕ್ಕೆ ತಂದು ಸಾಕ್ಷಿಯಾಗಿ ಅವರನ್ನು ಕೆಲವು ವರ್ಷಗಳ ಕಾಲ ಇಡೀರಿ. ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇವತ್ತು ಅವರು ಏನಾಗಿದ್ದಾರೆ, ಅನೇಕ ಕಾಂಪ್ಲಿಕೇಶನ್ಗಳಿದ್ದರೂ ಡಾಕ್ಟರ್ ಕೂಡ ಹೇಳಿದರು ಜನರ ಪ್ರಾರ್ಥನೆ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಅವರ ಸಹಾಯಕ್ಕಾಗಿ ನಮ್ಮ ತಂಡದ ಸಹೋದರಿ ಪ್ರೊಲೈಫ್ ಮಂಜುಳಾ ಜಾಯ್ ಒಂದು ಮಗಳಾಗಿ ಅಲ್ಲಿ ಅವರ ಜೊತೆಗೆ ಸದಾ ಇದ್ದಾರೆ. ಸುಮಾರು 56 ದಿನಗಳು ಯೋಚನೆ ಮಾಡಿ ಪಾಪ ಅವರಿಗಾಗಿ ಪ್ರಾರ್ಥಿಸಿ. ಹಾಗೆಯೇ ಅವರ ಕುಟುಂಬಸ್ಥರು ರಾತ್ರಿಯ ವೇಳೆಯಲ್ಲಿ ಅವರ ಜೊತೆಗಿರಲು ಒಬ್ಬರೋ ಇಬ್ಬರು ಬರ್ತಾರೆ, ಅವರಿಗೂ ಕೂಡ ಪ್ರಾರ್ಥಿಸಿ. ಆತ್ಮೀಯರೇ, ನಾನು ಹೇಳುವುದಿಷ್ಟೇ, ಪ್ರಾರ್ಥನೆಯನ್ನು ನಿಲ್ಲಿಸುವುದು ಬೇಡ. ಅವರು ಈಗ ನಾರ್ಮಲ್ ಸ್ವಲ್ಪ ಬ್ರೀದಿಂಗ್ ಮಾಡ್ತಾ ಇದ್ದಾರೆ ಒಂದು ವಾರದಿಂದ. ಅದು ಸ್ಟೇಬಲ್ ಆಗಿರುವುದನ್ನು ವೈದ್ಯರು ನೋಡ್ತಾರೆ. ಒಂದು ವೇಳೆ ಸ್ಟೇಬಲ್ ಆಗಿದ್ದರೆ ಆ ಎಲ್ಲ ಮಿಷನರಿಗಳೊಂದಿಗೆ ಅವರನ್ನು ವಾರ್ಡಿಗೆ ಇನ್ನೊಂದು ICUನಿಂದ ಶಿಫ್ಟ್ ಮಾಡಲಿದ್ದಾರೆ. ಆದರೆ ಇನ್ನೂ ಅವರು ಸ್ವಂತ ಬ್ರೀದ್ ಮಾಡುವುದಿಲ್ಲ. ವೆಂಟಿಲೇಟರ್, ಸೆಮಿ ವೆಂಟಿಲೇಟರಲ್ಲಿ ಅವರು ಇದ್ದಾರೆ. ಅದಕ್ಕಾಗಿ ನೀವು ಅವರ ಹಾರ್ಟ್ಗಾಗಿ, ಲಂಗ್ಸ್ ಅಂದರೆ ಶ್ವಾಸಕೋಶಕ್ಕಾಗಿ ಮತ್ತು ಕಿಡ್ನಿಗಳಿಗಾಗಿ ಸಮರ್ಪಿಸಿ ಪ್ರಾರ್ಥಿಸಿ. ಸತ್ತ ಲಾಸರಿಗೆ ಜೀವ ಕೊಟ್ಟ ದೇವರು, 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತನನ್ನು ಮುಟ್ಟಿದ ದೇವರು, ಅವರಿಗೆ ಅಸಾಧ್ಯವಾದುದು ಯಾವುದಿಲ್ಲ ಎಂದು ನನ್ನ ದೃಢ ನಂಬಿಕೆ. ಆ ನಂಬಿಕೆಯಲ್ಲಿ ನಾವು ದೇವರಿಗೆ ಮೊರೆ ಇಡೋಣ. ದೇವರ ಕರುಣೆ, ಕೃಪೆ ಸಹೋದರನ ಮೇಲೆ ಇಳಿದು ಬರಲೆಂದು ಪ್ರಾರ್ಥಿಸೋಣ ಅವರಿಗಾಗಿ. ಮತ್ತು ಅನೇಕರು ನಾನು ಕೇಳಿಕೊಂಡಾಗ ಅವರ ಚಿಕಿತ್ಸೆಗೆ ಸ್ಪಂದಿಸಿದ್ದೀರಿ. ಯಾರಿಗೆಲ್ಲ ಇನ್ನೂ, ಯಾಕಂದರೆ ತುಂಬ ದಿನ 56 ದಿನ ಇದ್ದರೆ ನಿಮ್ಗೆ ಗೊತ್ತು, ICUಯಲ್ಲಿರುವುದರಿಂದ ಖರ್ಚುಗಳು ಸುಮಾರು ಇವೆ. ಆದರೆ ಜನರು ಬ್ರದರ್ ನಮ್ಮವರು ಅಂತೇಳಿ ಪ್ರೀತಿಯಿಂದ ಅವರ ಕೈಲಾದದನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಇನ್ನೂ ಖರ್ಚುಗಳು ಇವೆ. ಯಾರಿಗಾದರೂ ಚಿಕಿತ್ಸೆಗೆ ಪ್ರೀತಿಯಿಂದ ಕೊಡಲು ಮನಸ್ಸಿದ್ದರೆ ಅದನ್ನು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತು ನಾನು ನಿಮ್ಮ ಹತ್ರ ಕೇಳಿಕೊಳ್ಳೋದು ಇಷ್ಟೇ, ನೀವು ಆತಂಕಕ್ಕೆ ಒಳಗಾಗದಂತೆ ಪ್ರಾರ್ಥಿಸಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ನಾವೆಲ್ಲರೂ ಪ್ರಾರ್ಥಿಸೋಣ. ಯೇಸು ಸ್ಪರ್ಶ ಅವರಿಗಾಗಲಿ, ತಾಯಿ ಮರಿಯಮ್ಮನವರು ಮತ್ತು ಸಕಲ ಸಂತರೊಡಗೂಡಿ ಪ್ರಾರ್ಥಿಸಲಿ. ಹಾಗೂ ಯೇಸು ನಾಮದಲ್ಲಿ ಅವರು ಮರು ಜೀವವನ್ನು ಪಡೆದು ಹೊಸ ಶಕ್ತಿಯಾಗಿ ಬರಲೆಂದು ನಾವು ಹಾರೈಸೋಣ. ಧನ್ಯವಾದಗಳು. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಯೇಸು ಸ್ಪರ್ಶ ತಂಡ.